ದೇಶದ ಪ್ರಧಾನಿಯಾದ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಇತ್ತೀಚಿನ ದಿನಗಳಲ್ಲಿ ಅಮೃತ ಮಹೋತ್ಸವದ ಈ ಸುಸಂದರ್ಭದಲ್ಲಿ ಇಡೀ ದೇಶದಾದ್ಯಂತ 13 ತಾರೀಕಿನಿಂದ 15ನೇ ತಾರೀಕಿನವರೆಗೆ ದೇಶಾದ್ಯಂತ ಪ್ರತಿ ಮನೆಯಲ್ಲಿ ಕೂಡ ತಿರಂಗವನ್ನು ಹಾರಿಸುವಂಥ ಒಂದು ಆದೇಶ ಅಲ್ಲ, ಅವರು ಒಂದು ಪ್ರತಿಯೊಬ್ಬರ ಮನೆಯಲ್ಲಿ ಕೂಡ ಧ್ವಜ ಹಾರಿಸಬೇಕೆನ್ನುವ ದೃಷ್ಟಿಯಿಂದ ಇವತ್ತು ತೊಕ್ಕೋಟು ಒಳಪೇಟೆ 28ನ ಬೂತಿನಲ್ಲಿ ಪ್ರತಿಯೊಂದು ಮನೆಗೆ ತಿರಂಗ ಕೊಡುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ಸಂದರ್ಭದಲ್ಲಿ ಜಿಲ್ಲಾ ಕಾರ್ಯದರ್ಶಿಯಾದಂಥ ಸತೀಶ್ ಕುಂಪಲರವರು ನಮ್ಮೊಂದಿಗಿದ್ದಾರೆ. ಅವರಿಗೆ ನಮ್ಮ ಬೂತಿನ ಪರವಾಗಿ ಸ್ವಾಗತವನ್ನು ಕೋರ್ತಿದ್ದೇವೆ. ಅದೇ ರೀತಿ ನಮ್ಮ ವಾರ್ಡಿನ ಪ್ರಥಮ ಪ್ರಜೆಯಾದ ಗೀತಾ ನಾಯ್ಕರವರು ಗೀತಾಬಾಯಿ ಅವರಿದ್ದಾರೆ. ಅವರಿಗೂ ಕೂಡ ಸ್ವಾಗತವನ್ನು ಕೊಡ್ತಿದ್ದೇನೆ. ಅದೇ ರೀತಿ ಕೃಷ್ಣನಗರ ವಾರ್ಡಿನ ಮಾಜಿ ಪುರಸಭಾ ಸದಸ್ಯರಾದಂಥ ಅದು ಪ್ರತಿಪಕ್ಷದ ನಾಯಕರಾದಂಥ ಭಗವಂತ ದಾಸ್ ಕೃಷ್ಣನಗರ ಇದ್ದಾರೆ. ಅವರು ಕೂಡ ಸ್ವಾಗತವನ್ನು ಕೊಡ್ತಿದ್ದೇನೆ. ಅದೇ ರೀತಿ ಬೂತಿನ ಅಧ್ಯಕ್ಷರಾದ ಶರತ್ ಶೆಟ್ಟಿ ಅವರು ಕೂಡ ಇದ್ದಾರೆ. ಅವರು ಕೂಡ ಸ್ವಾಗತವನ್ನು ಕೊಡ್ತಿದ್ದೇನೆ. ಅದೇ ರೀತಿ ಕೋಟೆಗಾರು ಪಟ್ಟಣ ಪಂಚಾಯತಿಯ ಮಾಜಿ ಉಪಾಧ್ಯಕ್ಷರಾದ ಅನಿಲ್ ಬಗಮಲಿದ್ದಾರೆ. ಜಿಲ್ಲೆಯ ಯುವ ಮೋರ್ಚಾ ಸದಸ್ಯರಾದಂಥ ಪ್ರದೀಪ್ ಶೆಟ್ಟಿ ಅವರಿದ್ದಾರೆ. ಅದೇ ರೀತಿ ಸೋಮೇಶ್ವರ ಪುರಸಭೆಯ ಮಾಜಿ ಸದಸ್ಯರಾದ ಹರೀಶ್ ಕುಂಪಲ್ರವರಿದ್ದಾರೆ. ಅದೇ ರೀತಿ ಸೇರಿದಂಥ ಎಲ್ಲ ನಮ್ಮ ನಾಗರಿಕ ಬಂಧುಗಳು, ಅದಲ್ಲದೆ ವಾರ್ಡಿನ ಎಲ್ಲ ಕಾರ್ಯಕರ್ತರಿಗೆ ಸ್ವಾಗತವನ್ನು ಕೊಡುತ್ತಾ ನಮ್ಮ ಮನೆಗೆ ತಿರಂಗ ಧ್ವಜವನ್ನು ಹಾಕುವಂಥ ಕಾರ್ಯಕ್ರಮ ನರೇಂದ್ರ ಮೋದಿ ಅವರ ಒಂದು ಕಲ್ಪನೆ ಆಗಿರುತ್ತದೆ. ಹಾಗಾಗಿ ಈ ಒಂದು ಕಾರ್ಯಕ್ರಮ ಎಲ್ಲ ಇಡೀ ಭಾರತ ದೇಶದಲ್ಲಿ ಮನೆ ತಿರಂಗ ಅಂತ ಒಂದು ಏನೋ ನಾವು ಕಲ್ಪನೆ ಮಾಡಿದ್ದಾರೆ ನಮ್ಮ ಪ್ರಧಾನಿ. ಆ ಒಂದು ತಿರಂಗವನ್ನು ಹಾಕುವಂಥ ಕಾರ್ಯಕ್ರಮ ಗಲ್ಲಿಗಳಲ್ಲಿ ಈ ಒಂದು ಕಾರ್ಯಕ್ರಮ ನಡೀತಾ ಇದೆ. ಈಗಾಗಲೇ ನಮ್ಮ ತೊಕ್ಕೊಟ್ಟು ಒಳಪೇಟೆಯಿಂದ ನಮ್ಮ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಸತೀಶ್ ಕುಂಪಾಲ್ರವರ ಒಂದು ನೇತೃತ್ವದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಳ್ತಾ ಇದ್ದೇವೆ. ಇದು 13 ತಾರೀಕಿನಿಂದ 15ನೇ ತಾರೀಕುವರೆಗೂ ನಿರಂತರ ಈ ಒಂದು ತಿರಂಗದ ಕಾರ್ಯಕ್ರಮ ನಡೆಯುತ್ತಾ ಉಂಟು. ಎಲ್ಲರೂ ಎಲ್ಲ ಜಾತಿ ಮತ ಎಲ್ಲ ಪಕ್ಷ ಭೇದ ಮರೆತು ನಮ್ಮ ಸ್ವಾತಂತ್ರ್ಯ ಹೋರಾಟದಲ್ಲಿ ನಾವು ಏನು ಹಿರಿಯರು ನಮಗೆ ಒಂದು ಸ್ವಾತಂತ್ರ್ಯವನ್ನು ಕಲ್ಪಿಸಿ ನಮಗೆ ಈ ಒಂದು ಮಾರ್ಗದರ್ಶನವನ್ನು ಎಲ್ಲ ಕೊಟ್ಟಿದ್ದಾರೆ. ಅದನ್ನು ಇವತ್ತು ನಾವು ನೆನಪು ಮಾಡುವ ಮೂಲಕ ಇಡೀ ಒಂದು ರಾಷ್ಟ್ರದಲ್ಲಿ ಈ ತಿರಂಗ ಧ್ವಜವನ್ನು ಹಾಕುವಂಥ ಕಾರ್ಯಕ್ರಮಕ್ಕೆ ಎಲ್ಲರನ್ನು ನಾವು ಆತ್ಮೀಯವಾಗಿ ಸ್ವಾಗತಿಸುವ ಮೂಲಕ ಈ ಒಂದು ತಿರಂಗ ಧ್ವಜವನ್ನು ಹಾಕಲಿಕ್ಕೆ ನಾವು ಎಲ್ಲರೂ ಒಗ್ಗೂಡಿ ಮಾಡ್ತಾ ಇದ್ದೇವೆ. ನಮ್ಮ ಈ ತೊಕ್ಕೋಟಿನ ಬೂತಿನಿಂದ ನಡೆಸುವಂಥ ನಮ್ಮ ತ್ರಿವರ್ಣ ಧ್ವಜವನ್ನು ಮನೆಗೆ ಹಾಕುವ ಈ ಒಂದು ಕಾರ್ಯಕ್ರಮದಲ್ಲಿರುವ ನಮ್ಮ ಆತ್ಮೀಯರಾದ ಉಳ್ಳಾಲ ನಗರಸಭೆಯ ಕೌನ್ಸಿಲರಾದ ಭಗವಾನ್ ದಾಸರು ಮತ್ತು ಗೀತಾಬಾಯಿ, ಮಾಜಿ ಕೌನ್ಸಿಲರಾದ ದಯಾನಂದ್, ರೋಹನ್ರು, ಶರತ್ ಗಟ್ಟಿ, ಅನಿಲ್ರು, ಪ್ರದೀಪರು, ನಮ್ಮ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ನಮ್ಮ ದೇವಸ್ಥಾನದ ಆಡಳಿತ ಮುಕ್ತೇಶ್ವರಾದ ಸೂರಜನ್ನ ಸೇರಿರುವಂಥ ಎಲ್ಲ ನನ್ನ ಆತ್ಮೀಯ ಬಂಧುಗಳೇ, ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಗಬೇಕೆನ್ನುವ ಹಿನ್ನೆಲೆಯಲ್ಲಿ ಸಾಕಷ್ಟು ಹಿರಿಯರು ನಮ್ಮ ಈ ಒಂದು ಬಲಿದಾನವನ್ನು ಮಾಡಿದ್ದಾರೆ. 1947ರಲ್ಲಿ ಸಿಕ್ಕಿದಂಥ ಸ್ವಾತಂತ್ರ್ಯದ ದಿವಸ ಕೆಂಪುಕೋಟೆಯಲ್ಲಿ ಹಾರಿಸಿದಂಥ ತ್ರಿವರ್ಣ ಧ್ವಜವನ್ನು 75 ವರ್ಷಗಳ ಈ ಒಂದು ಅಮೃತ ಮಹೋತ್ಸವದ ಸಂದರ್ಭದಲ್ಲಿ ದೇಶದ ಪ್ರಧಾನಿ ನರೇಂದ್ರ ಮೋದಿಯವರು ಕರೆ ಕೊಟ್ಟ ಹಿನ್ನೆಲೆಯಲ್ಲಿ ದೇಶದ ಪ್ರತಿ ಮನೆಯಲ್ಲಿ ತ್ರಿವರ್ಣ ಧ್ವಜವನ್ನು ಹಾಕಬೇಕು ಎನ್ನುವ ಒಂದು ಏನು ಕರೆಯನ್ನು ಕೊಟ್ಟಿದ್ದಾರೆ. ಆ ಹಿನ್ನೆಲೆಯಲ್ಲಿ ಈ ಸ್ವಾತಂತ್ರ್ಯೋತ್ಸವದ ಸಂದರ್ಭದಲ್ಲಿ ನಮ್ಮ ಮನೆಯಲ್ಲಿ ತ್ರಿವರ್ಣ ಧ್ವಜ ಹಾಕುವ ಬಗ್ಗೆ ಎಲ್ಲ ಕಡೆ ತಯಾರಿಗಳು ಮತ್ತು ಇದರ ಬಗ್ಗೆ ವ್ಯವಸ್ಥಿತವಾಗಿ ಸ್ವಾಭಿಮಾನದಿಂದ ಅತ್ಯಂತ ಪ್ರೀತಿ ಗೌರವದಿಂದ ತ್ರಿವರ್ಣ ಧ್ವಜ ಹಾಕಲಿಕ್ಕೆ ಎಲ್ಲರೂ ಉತ್ಸಾಹದಿಂದ ಕಾತರರಾಗಿದ್ದಾರೆ. ಈ ಸಂದರ್ಭದಲ್ಲಿ ನಮ್ಮ ತೊಕ್ಕೊಟ್ಟಿನಲ್ಲಿ ಕೂಡ ಎಲ್ಲ ಮನೆಯಲ್ಲಿ ಈ ಒಂದು ಧ್ವಜ ಹಾಕಬೇಕು ಎನ್ನುವ ತ್ರಿವರ್ಣ ಧ್ವಜವನ್ನು ಹಾರಿಸಬೇಕು ಎನ್ನುವ ಹಿನ್ನೆಲೆಯಲ್ಲಿ ಇವತ್ತು ತೊಕ್ಕೊಟ್ಟಿನ ಬೂತಿನಿಂದ ಮನೆಗೆ ಈ ಒಂದು ಕಾರ್ಯವನ್ನು ಮಾಡುವಂಥ ಪ್ರಯತ್ನ ಮಾಡಿದ್ದಾರೆ.
ಅತ್ಯಂತ ಶ್ಲಾಘನೀಯ. ಇದನ್ನು ಎಲ್ಲರೂ ಮಾಡಬೇಕು. ನಿಜವಾಗಿ ತ್ರಿವರ್ಣ ಧ್ವಜವನ್ನು ಯಾರು ಹಾಕುವುದಿಲ್ಲ ಎನ್ನುವ ಒಂದು ಮಾತನ್ನು ಯಾರು ಹೇಳಿದ್ದಾರೆ ಮತ್ತು ಹೇಳ್ತಾ ಇದ್ದಾರೆ, ಯಾರು ಹಾಕುವುದಿಲ್ಲ ಅವರು ಖಂಡಿತವಾಗಿ ಆವಾಗಲೇ ನಮಗೆ ಗೊತ್ತಾಗ್ತದೆ ಅವರು ದೇಶದ್ರೋಹಿಗಳು ಅಂತ. ದೇಶದ ಮೇಲೆ ಪ್ರೀತಿ ಇರುವವರು ಎಲ್ಲರೂ ಈ ತ್ರಿವರ್ಣ ಧ್ವಜವನ್ನು ಖಂಡಿತ ಹಾಕ್ತಾರೆ, ಗೌರವದಿಂದ ಹಾಕಬೇಕು. ನಾವೆಲ್ಲ ಇದರ ಬಗ್ಗೆ ಪ್ರೇರಣೆ ಕೊಡಬೇಕು. ಈ ದೇಶದ ಎಲ್ಲ ಜನರು ಕೂಡ, ಎಲ್ಲ ಜನಾಂಗದ, ಎಲ್ಲ ಧರ್ಮದ, ಎಲ್ಲ ವರ್ಗದ ಜನರು ಕೂಡ ದೇಶ ಪ್ರೇಮವನ್ನು ತೋರಿಸುವಂಥದ್ದು ಅವಶ್ಯಕತೆ ಇದೆ. ನಾವೆಲ್ಲ ಒಗ್ಗಟ್ಟಾಗಿ ಒಂದಾಗಿ ತ್ರಿವರ್ಣ ಧ್ವಜವನ್ನು ಮನೆಯಲ್ಲಿ ಹಾರಿಸುವ ಜೊತೆಗೆ ಈ ತ್ರಿವರ್ಣ ಧ್ವಜವನ್ನು ಹಾರಿಸಿದ ನಂತರ 15ನೇ ತಾರೀಕು ತೆಗಿಬೇಕು. 13ಕ್ಕೆ ನಾವು ಹಾಕಿದರೆ 15ಕ್ಕೆ ನಾವು ಸಂಜೆ ತೆಗಿಬೇಕು. ಅಕಸ್ಮಾತ್ ಅದರ ನಂತರ ಇಡುವಂಥ ಯಾವುದೇ ಕಾರಣಕ್ಕೆ ಇಡಬಾರದು. ಜೊತೆಗೆ ಧ್ವಜವನ್ನು ಅತ್ಯಂತ ಗೌರವದಿಂದ ಮನೆಯಲ್ಲಿ ಜಾಗೃತೆಯಿಂದ ಇಡಬೇಕು. ಯಾವುದೇ ಕಾರಣಕ್ಕೆ ಅದಕ್ಕೆ ಅಗೌರವ ಆಗುವ ರೀತಿಯಲ್ಲಿ ಯಾರು ಕೂಡ ಮಾಡಬಾರ್ದು ಅಂತ ಈ ಸಂದರ್ಭದಲ್ಲಿ ವಿನಂತಿಯನ್ನು ಮಾಡ್ತಾ ಈ ಕಾರ್ಯ ಒಳ್ಳೆಯದಾಗಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಬೋಲೋ ಭಾರತ್ ಮಾತಾ ಕಿ ವಂದೇ ಮಾತರಂ, ವಂದೇ ಮಾತರಂ, ವಂದೇ ಮಾತರಂ. ಕಾರ್ಯಕ್ರಮ ಬಂದು ನಮ್ಮನ್ನು ಮಾತಾಡಿದಂಥ ಜಿಲ್ಲಾ ಕಾರ್ಯದರ್ಶಿಯಾದ ಸತೀಶ್ ಕುಮಾರ್ ಅವರಿಗೆ ನಮ್ಮೆಲ್ಲರ ಪರವಾಗಿ ಧನ್ಯವಾದ ಪಡ್ತಿದ್ದಾರೆ. ಅದೇ ರೀತಿ ಸ್ಥಳೀಯ ಜನಪ್ರತಿನಿಧಿಯಾದಂಥ ಗೀತಾಬಾಯಿ ಅವರು ಕೂಡ ನಮ್ಮೆಲ್ಲರ ಪರವಾಗಿ ಧನ್ಯವಾದಗಳು. ಅದೇ ರೀತಿ ಮಾಜಿ ಪ್ರತಿಪಕ್ಷ ನಾಯಕರಾದಂಥ ಭಗವಂತ ಕೃಷ್ಣನಗರ ಅವರೇ ಕೂಡ ನಮ್ಮೆಲ್ಲರ ಪರವಾಗಿ ಧನ್ಯವಾದ. ಅದೇ ರೀತಿ ಬೂತಿನ ಅಧ್ಯಕ್ಷರಾದ ಶರತ್ ಶೆಟ್ಟಿ ಅವರು ಕೂಡ ಧನ್ಯವಾದ. ಅದೇ ರೀತಿ ನಮ್ಮ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸೂರಜ್ ಅವರು ಕೂಡ ಧನ್ಯವಾದ. ಸೇರಿದಂಥ ಎಲ್ಲ ನಾಗರಿಕರಿಗೂ, ಬೂತಿನ ಎಲ್ಲ ಪದಾಧಿಕಾರಿಗಳಿಗೂ ಹಾಗೂ ಎಲ್ಲರಿಗೂ ಬಂದಂಥ ಸಹಕಾರ ಕೊಟ್ಟ ಎಲ್ಲರಿಗೂ ಕೂಡ ಧನ್ಯವಾದ ಕೊಡುತ್ತಾ ನಮ್ಮ ಮಾಧ್ಯಮ ಮಿತ್ರರಿಗೂ ಕೂಡ ಧನ್ಯವಾದವನ್ನು ಅರ್ಪಿಸುತ್ತಾ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸಿದೆ. ಜಯ ಕರ್ನಾಟಕ. बोलो भारत माता की वंदे मातरम, वंदे मातरम, वंदे मातरम.